ಮಾಡಿ. ಡಿಯರ್ ವ್ಯೂವರ್ಸ್, ನಾಗೇಶ್ ಅನ್ನೋರು ನಮ್ಮ ಕಂಪ್ನಿಯಲ್ಲಿ ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಐಚಾರ್ಜ್ನ ಯೂಸ್ ಮಾಡಿದ್ದಾರೆ. ಐಚಾರ್ಜ್ ಯೂಸ್ ಮಾಡಿ ಬೆನಿಫಿಟ್ನ ತೊಗೊಂಡಿದ್ದಾರೆ. ಬಟ್ ಏನು ಬೆನಿಫಿಟ್ ತೊಗೊಂಡಿದ್ದಾರೆ ಅಂತ ಅವ್ರ ಹತ್ರ ಕೇಳ್ಬೋದಾ? ಐ ಆಮ್ ಆ್ಯಕ್ಚುಲಿ ಎ ಹೆಲ್ತ್ ಕಾನ್ಷಿಯಸ್ ಪರ್ಸನ್. ಸೊ ನಾನು ಮುಂಚೆಯಿಂದನೂ ಹೆಲ್ತಿಗೆ ಬೇಕಾಗಿರೋ ಆಮ್ಲ ಈ ಥರವೆಲ್ಲ ತೊಗೊಳ್ತಾ ಇದ್ದೆ. ಸೊ ನನಗೆ ಏನೂ ಅಷ್ಟೇನು ಹೆಲ್ತ್ ಪ್ರಾಬ್ಲಮ್ಸ್ ಏನು ಇರಲಿಲ್ಲ. ಯಾವ ಥರ ಹೆಲ್ತ್ ಪ್ರಾಬ್ಲಮ್, ಬಿ ಪಿ, ಶುಗರ್ ಯಾವುದೂ ಇಲ್ಲ. ಒಳ್ಳೆ ಥಿಂಗ್ ಇಸ್, ನನಗೇನೆಂದರೆ ಬಿಕ್ಕಿದವ್ರಿಗೆ 1 ತಿಂಗಳು ಎಲ್ಲ ಆದಮೇಲೆ ಬರೋ ರಿಸಲ್ಟ್ಸು ನನಗೆ 3 ಡೇಸಲ್ಲಿ ಕಾಣಿಸಿದೆ. ಅದೇನು ಕಾಣಿಸಿದೆ ಅಂದರೆ, ಫಸ್ಟು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಸ್ಕರ ನಾನು ಏನು ಮಾಡಲಿಲ್ಲ, ಮನೆಗೆ ನೀರು ತೊಗೊಂಡು ಹೋಗ್ಬೇಕಾಯಿತು. ಮಾಡಿಗೆ ಐ ಆಮ್ ಸ್ಟೇಯಿಂಗ್ ಇನ್ 2nd ಫ್ಲೋರು ಫ್ಲ್ಯಾಟಲ್ಲಿ. ಮಾಡಿಗೆ ನೀರು ತೊಗೊಂಡು ಹೋಗ್ಬೇಕಾಯಿತು. ಆ ಟೈಮಲ್ಲಿ ಕ್ಯಾನಲ್ಲಿ ನೀರು ಇಟ್ಕೊಂಡು ಹೋಗುವಾಗ ಬೇರೆಯವ್ರನ್ನ ಕರೆಸ್ತಾ ಇದ್ದೆ. ಇಲ್ಲ ನಾನೇ ಒಂದು 6 ಮೆಟ್ಲು ಇಲ್ಲ ಒಂದು ಫ್ಲೋರ್ ಹತ್ಬಿಟ್ಟು ಇಟ್ಬಿಟ್ಟು ತಿರ್ಗಾ ಇನ್ನೊಂದು ಫ್ಲೋರ್ಗೆ ತೊಗೊಂಡು ಹೋಗ್ತಾ ಇದ್ದೆ. ಇದನ್ನು ತೊಗೊಂಡಾದ್ಮೇಲೆ ತೊಗೊಂಡಿದ್ದೀನಿ ಅಂತ ನನಗೆ ಅವಾಗ ಗೊತ್ತಾಗಿಲ್ಲ, ತೊಗೊಂಡಿರೋದ್ರಿಂದ ಅಂತ ಗೊತ್ತಾಗಿಲ್ಲ. ಬಟ್ ತೊಗೊಂಡೋಗಿ ಮಾಡಿ ಡೈರೆಕ್ಟಾಗಿ ಕೈಯಲ್ಲಿ ಒಂದು ವೆಯ್ಟ್ ಇದೆ ಅನ್ನೋ ಥರನೇ ಇಲ್ಲದೆ ಡೈರೆಕ್ಟಾಗಿ 2nd ಫ್ಲೋರ್ ತನಕ ನನ್ನ ಮನೆ ಡೋರ್ ತನಕ ಕ್ಯಾನ್ನ ಕ್ಯಾರಿ ಮಾಡೋಕ್ಕಾಯಿತು. ಆಮೇಲೆ ಅವತ್ತಿನ ಸಾಯಂಕಾಲನೇ ಇನ್ನೊಬ್ಬರು ನನ್ನ ಫ್ರೆಂಡ್ ಒಬ್ಬರು, ನಮ್ಮ ತಿಳಿದವರೊಬ್ಬರು ಶ್ರೀಶಕ್ತಿನವರು 6th ಫ್ಲೋರಲ್ಲಿ ಇದ್ದಾರೆ ಯಲಹಂಕನಲ್ಲಿ, ಹತ್ತಕ್ಕಾಗತ್ತಾ ಅಂತ ಕೇಳಿದ್ರು. ಸರಿ ಬರ್ತೀನಿ ಬನ್ನಿ ಅಂದೆ. 6th ಫ್ಲೋರ್ ತನಕ ಮಾಡಿ ಇಳಿಯೋವಾಗ ಎಷ್ಟು ಈಸಿಯಾಗಿ ಇಳಿದ್ನೋ 6th ಫ್ಲೋರ್ ತನಕ ಅಷ್ಟು ಈಸಿಯಾಗಿ ಹತ್ತಿದ್ದೀನಿ. ಆ್ಯಂಡ್ ದಿಸ್ ರಿಸಲ್ಟ್ ಐ ಗಾಟ್ ಜಸ್ಟ್ ಆಫ್ಟರ್ 3 ಡೇಸ್ ಆಫ್ ಟೇಕಿಂಗ್ ಐ ಚಾರ್ಜ್. ಅದು